ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ 25ನೇ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಸ್ಪಂದನ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಉದ್ಘಾಟಿಸಿದರು. ವೇದಿಕೆಯಲ್ಲಿ ಡಾಕ್ಟರ್ ಕೆವಿ ಚಿದಾನಂದ, ಡಾಕ್ಟರ್ ಸುಮನ್, ಡಿ ಪನ್ನೇಕರ್, ಡಾಕ್ಟರ್ ಕಿರಣ್ ಕುಮಾರ್ ಎನ್, ಡಾಕ್ಟರ್ ಶ್ರೀಧರ್ ಬಿಎಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. KVG Ayur News Samskara was started during September 2012. The main intention of Ayur News is to share the news of ಕರ್ನಾಟಕದಲ್ಲಿರುವಂಥ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ 25 ವರ್ಷದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ವತಿಯಿಂದ ವರ್ಷ ಪೂರ್ತಿ ಈ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ಬೇರೆ ಬೇರೆ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಒಂದು ಅಂಗವಾಗಿ ನಮ್ಮ ಸುಳ್ಯ ಆಯುರ್ವೇದಿಕ್ ಕಾಲೇಜ್ KVG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಯುರ್ವೇದಿಕ್ ಕಾಲೇಜ್ ವತಿಯಿಂದ ಆಯುರ್ವೇದಿಕ್ ಕಾಲೇಜ್ನವರ ನ್ಯಾಷನಲ್ ಲೆವೆಲ್ ಸೆಮಿನಾರ್ನ ಇವತ್ತು ಹೊಂದ್ಕೊಂಡಿದ್ದಾರೆ. ಅದರಲ್ಲಿ ಸಹ ಬಹಳ ಮುಖ್ಯವಾದ ಒಂದು ಟಾಪಿಕ್ ಅಂದರೆ ಕಾರ್ಡಿಯಕ್ ಪರ್ಸ್ಪೆಕ್ಟಿವ್ ಅನ್ನುವಂಥ ಟಾಪಿಕನ್ನು ತೆಗೆದುಕೊಂಡು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಆಯುರ್ವೇದಿಕ್ ಯಾವ ರೀತಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು, ಯಾವ ರೀತಿಯ ಮುಂದೆ ಫ್ಯೂಚರ್ ಏನು, ಈ ರೀತಿಯ ವಿಷಯಗಳ ಬಗ್ಗೆ ಬಹಳ ನುರಿತ ತಜ್ಞರು ಮತ್ತು ಅದರ ವಿಷಯಕ್ಕೆ ಸಂಬಂಧಪಟ್ಟ ಆಯುರ್ವೇದದ PhD ಮಾಡಿದಂಥವರು, ಸ್ಪೆಷಲೈಸೇಷನ್ ಮಾಡಿದಂಥವರು ಸಹ ಮಾತಾಡಲಿಕ್ಕಿದ್ದಾರೆ. ಇವತ್ತು KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಮುನಿಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಕಾಲೇಜಸ್ ಸಿಲ್ವರ್ ಜೂಬ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅವ್ರದ್ದು 25 ಇಯರ್ ಸಿಲ್ವರ್ ಜೂಬ್ಲಿ ಪ್ರಯುಕ್ತ ಒಂದು 2 ದಿನದ ಸೆಮಿನಾರನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಒಂದು ಸೆಮಿನಾರ್ದು ಟಾಪಿಕ್ ತುಂಬ ಯುನೀಕ್ ಆಗಿದೆ, ವೆರಿ ಅನ್ಕನ್ವೆನ್ಷನಲ್. ಕಾರ್ಡಿಯಾಕ್ ಏಲ್ಮೆಂಟ್ಸಿಗೆ ನಮ್ಮ ಆಯುರ್ವೇದದಲ್ಲಿ ಏನು ಪರ್ಸ್ಪೆಕ್ಟಿವ್ಸ್ ಇದೆ ಅನ್ನೋವಂಥದ್ದು. ಸೊ 2 ದಿನದ ಡಿಸ್ಕಷನ್ ಡೆಫಿನೆಟ್ಲಿ ನಮ್ಮ ಆಯುರ್ವೇದ ಫ್ರೆಟರ್ನಿಟಿಗೆ ಹೆಲ್ಪ್ ಆಗುತ್ತೆ. ನಾನು ಕೂಡ ಆಯುರ್ವೇದ ಫ್ರೆಟರ್ನಿಟಿ ಇರೋದ್ರಿಂದ ನಾನು ಒಂದು ಮುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಶ್ಲಾಘಿಸ್ತೇನೆ. ತುಂಬ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. KVG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ನ 25ನೇ ವರ್ಷದ ಒಂದು ಆಚರಣೆಯ ಸಲುವಾಗಿ ಪರ್ಸ್ಪೆಕ್ಟಿವ್ ಪ್ರೋಸೆಸ್ ಇನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತೇಳಿ ಹೇಳುವಂಥ ಒಂದು ಟಾಪಿಕ್ನೊಂದಿಗೆ ಹಲವಾರು ವೈದ್ಯರುಗಳೊಂದಿಗೆ ಅಂದರೆ ಸ್ಪೆಷಲಿಸ್ಟ್ ವೈದ್ಯರುಗಳೊಂದಿಗೆ ಈ ದಿವಸ ನಾವು ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ.